ವಿಶ್ವ ಪರಿಸರ ದಿನದಂದು ವನಮಹೋತ್ಸವ ಕಾರ್ಯಕ್ರಮವನ್ನು ಬಹುಶಃ ನಮ್ಮ ಇಡೀ ದೇಶಾದ್ಯಂತ ನಾವಿವತ್ತು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹರೇಕಲ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಬಹುಶಃ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರು, ನಮ್ಮ ಮಂಗಳೂರು ತಾಲೂಕು ಇಒ ಅವರು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ರೇಂಜ್ ಆಫೀಸರ್ ಇನ್ನಿತರ ಅಧಿಕಾರಿಗಳು ಮತ್ತು ನಮ್ಮ ಶಿಕ್ಷಕರು, ಅದನ್ನು ಈ ಊರ ಹಿರಿಯರು, ಪಂಚಾಯತ್ನ ಸದಸ್ಯರು ಇದಂಥ ಹಾಜರಾಗಿ ಇವರೆಲ್ಲ ಸೇರಿ ಈ ಕಾರ್ಯಕ್ರಮ ಕೋವಿಡ್ ಸಂದರ್ಭದಲ್ಲಿ ಸರಳವಾಗಿ ಆಚರಿಸಿರುವುದು ಅತ್ಯಂತ ಸಂತೋಷ. ಬಹುಶಃ ಇವತ್ತು ಜನಸಾಮಾನ್ಯರಿಗೆ ತಮ್ಮ ಜೀವನಕ್ಕೆ ಸಂಬಂಧಪಟ್ಟಾಗೆ ಭಾಳಷ್ಟು ಸಮಸ್ಯೆ ಆಗಿದ್ದರೆ ನಾವು ಪ್ರಕೃತಿಯಿಂದ ದೂರ ಆದದ್ದೇ ಸಮಸ್ಯೆಗೆಲ್ಲ ಕಾರಣ. ಯಾವಾಗ ಜನಸಾಮಾನ್ಯ ತನ್ನ ಜೀವನವನ್ನು ಪ್ರಕೃತಿಗೆ ಬಹಳ ಹತ್ತಿರವಾಗಿ ಇಟ್ಕೊಳ್ತಾರೆ, ಪ್ರಕೃತಿಯನ್ನು ಅದು ಬೆಳೆಸಿಕೊಂಡು ಅದನ್ನು ಅನುಭವಿಸಿದ್ದಾರೆ, ಅವ್ರು ಬಹುಶಃ ಆರೋಗ್ಯಕ್ಕೆ ಕೂಡ ಸಮಸ್ಯೆ ಬಹಳಷ್ಟು ಕಡಿಮೆ. ಅಂಥ ಸಂದರ್ಭದಲ್ಲಿ ಈ ಒಂದು ಜನಜಾಗೃತಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಕೊಡೋದು ಅತಿ ಅಗತ್ಯ. ಇವತ್ತು ಬಹುಶಃ ನಾವು ಗಿಡ ನೆಡುವ ಮೂಲಕ ಇಡೀ ಕ್ಷೇತ್ರ ಉದ್ದಗಲಕ್ಕೂ ಜನಜಾಗೃತಿ ಕಾರ್ಯಕ್ರಮ, ಪ್ರತಿಯೊಂದು ಕೂಡ ಮಗು ಕೂಡ ಮುಂದೆ ಬರಬೇಕು, ಬಹುಶಃ ಒಂದು ಗಿಡವನ್ನು ನೆಡುವಂಥ ಒಂದು ಮನೋಭಾವನೆ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಂತೇಳಿ. ಅದಕ್ಕಾಗಿ ಬಹುಶಃ ಅದೇ ರೀತಿ ಹರೇಕಲಕ್ಕೆ ಬಹುಶಃ ನಾವು ಅತ್ಯಂತ ಒಂದು ಗೌರವ ಇದೆ ಈ ಒಂದು ಗಿಡ ನೆಡುವ ಕಾರ್ಯಕ್ರಮ. ಯಾಕೆ ಅವತ್ತಿನ ಕಾಲದಲ್ಲಿ 40 ವರ್ಷಗಳ ಹಿಂದೆ ವಿದೇಶಿ NGOs ಸೇರಿಕೊಂಡು ಅವತ್ತು ಬಹುಶಃ ನಮ್ಮ ಮೊಯ್ದಾಕ್ ಅಂತೇಳಿ ಹಿರಿಯರಿಗೆ H ಮೊಯ್ದಿ ಮತ್ತು ಇಲ್ಲಿಯ ಎಲ್ಲ ಹಿರಿಯರು, ನನ್ನ ತಂದೆ ಶಾಸಕರು, ಸಣ್ಣ ರೈತರು, ನನ್ನ ತಂದೆ ಶಾಸಕರಾಗಿದ್ದರು, ಎಲ್ಲ ಸೇರಿ 1000 ಮಿಲಿಯನ್ ಟ್ರೀಸ್ ಅಂತ ಹೇಳಿ ಆವಾಗ ಫುಲ್ ಮರವೇ ಇಡೀ ಗ್ರಾಮದಲ್ಲಿ. ಬರಲಾಗೆ ಈ ಕಡೆ ಮಂಗಳೂರು ಬಂದಾಗ ಈ ಕಡೆ ವಾತಾವರಣ ಒಂದು ಬೇರೆ ಸಂಪೂರ್ಣವಾಗಿ ಮರದಂಥ ವಾತಾವರಣ. ಆದ ಕಾರಣ ಆ ಒಂದು ಇತಿಹಾಸ ಏನಿದೆ ಬಹುಶಃ ಅದು ಮತ್ತೆ ಹರೇಕಲ ಗ್ರಾಮ ಮುಖಾಂತರ ಇವತ್ತು ಪ್ರಾರಂಭ ಇವತ್ತು ಆಗಲಿ. ಪ್ರತಿಯೊಂದು ಮನೆಯಲ್ಲಿ ಕೂಡ ಪ್ರತಿಯೊಂದು ಮಗು ಕೂಡ ಬಹುಶಃ ಅವ್ರ ಜೀವನಕ್ಕೆ ಒಂದು ಮರವನ್ನಾದರೂ ನೆನಪಿಟ್ಟುಕೊಂಡು ನೆಡುವಂಥ ಜವಾಬ್ದಾರಿ ಕೆಲಸ ಬಹುಶಃ ನಮ್ಮಿಂದ ಆಗಲಿ ಅಂತ ಹೇಳಿ ನನ್ನ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಅವರಿಗೂ, ಫಾರೆಸ್ಟ್ ಅಧಿಕಾರಿಗಳಿಗೂ, ಇನ್ನಿತರ ಅಧಿಕಾರಿ ವರ್ಗದವರಿಗೂ, ಪಂಚಾಯತ್ನ ಅಧ್ಯಕ್ಷ ಎಲ್ಲ ಸದಸ್ಯರು ಗಣ್ಯ ಶುಭಾಶಯ ಸಲ್ಲಿಸ್ತೇನೆ.